Please subscribe. Hi friends, welcome back to my channel. This is Kalpana ಫ್ರಮ್ ಕನ್ನಡಕ್ಕೆ ಶ್ಲೋಕ. ಸೊ ಇವಾಗ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆಂಟ್ ಆಗಿರೋ ಈ ಥರ ವೆರೈಟಿ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಡಿಫ್ರೆಂಟ್ ಆಗಿರೋದೇನಪ್ಪ ಅಂದರೆ ಬದನೆಕಾಯಿ. ಸೊ ಬದನೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಪಲಾವ್ಗೆ ಬದನೆಕಾಯಿ ಹಾಕ್ತೀರಾ ಅನ್ಬೋದು. ನಾನು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡ್ತಾಯಿರ್ತೀನಿ. ಸೊ ಬದನೆಕಾಯಿ ಮತ್ತು ಒಂದು ಮೆಣಸಿನ್ಕಾಯಿ ಇತ್ತು, ಮಿಕ್ಕಿರೋ ತರಕಾರಿ ಒಂದೊಂದು ಎರಡು ಇರ್ತಾವಲ್ಲ, ಸೊ ಅವೆಲ್ಲ ಈ ಥರ ಪಲಾವ್ಗೆ ರೈಸ್ ಬಾತ್ಗೆ ಹಾಕ್ಬಿಡ್ತೀನಿ ನಾನು. ಸೊ ತರಕಾರಿನೂ ತಿಂದಂಗಿರುತ್ತೆ, ಜೊತೆಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ಎಫೆಕ್ಟ್ ಏನಿರೋದಿಲ್ಲ. ಹಾಗೆಯೇ ಸ್ವಲ್ಪ ಕಾಳು ನೆನೆಸಿದ್ದೆ ನಾನು, ಸೊ ಅವನು ಕೂಡ ಹಾಕ್ತಾಯಿದ್ದೀನಿ. ಸೊ ಈಗ ತರಕಾರಿ ಹಾಕಿ ಎಲ್ಲ ಬದನೆಕಾಯಿ ಕೂಡ ಹಾಕಿಬಿಟ್ಟು ಒಳ್ಳೆ ಟೇಸ್ಟಾಗಿರೋ ಒಂದು ಪಲಾವ್ ಮಾಡೋಣ ಅಂದ್ಬಿಟ್ಟು ಈಗ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲನೂ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿ ಹಾಕಿದೆ. ನನ್ನ ಮಗಳಿಗೆ ಗಾರ್ಲಿಕ್ ಶುಂಠಿ ತೊಗೊಂಡ್ಬಾ ಅಂತ ಹೇಳಿದೆ. ತೊಗೊಬಂದು ಕೊಟ್ಟಳು. ಸೊ ನಾನು ಇನ್ನೊಂದು ರೂಮಲ್ಲಿ ಇಟ್ಕೊಂಡಿರ್ತೀನಿ, ಇಲ್ಲಿ ಇಟ್ಕೊಂಡಿರಲ್ಲ, ಹಾಗಾಗಿ ಸೊ ಅದನ್ನ ಜಜ್ಜಿಬಿಟ್ಟು ಈಗ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇತ್ತೀಚೆಗೆ ಎಲ್ಲ ನೋಡೋ ಕಲಿತಾ ಇದ್ದಾಳಲ್ಲ, ಅಬ್ಸರ್ವ್ ಮಾಡ್ತಾಳೆ. ನಾವು ಒಂದೊಂದೇ ಹೇಳ್ತಾ ಇದ್ದರೆ ಅದನ್ನ ಗಾರ್ಲಿಕ್ ತೊಗೊಂಬ ಅಥವಾ ಜಿಂಜರ್ ತೊಗೊಂಬ ಈ ಥರ ಹೇಳಿದರೆ ಒಂದೊಂದ್ಸರಿ ಮಿಸ್ ಮಾಡ್ತಾಳೆ, ಒಂದೊಂದ್ಸರಿ ಕರೆಕ್ಟಾಗಿ ತೊಗೊಂಬರ್ತಾಳೆ. ತುಂಬ ಖುಷಿ ಆಗುತ್ತೆ ಒಂದೊಂದ್ಸರಿ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅವಳು ಎಲ್ಲ ಕಲಿತಾ ಇದ್ದಾಳೆ ಅಂದ್ಬಿಟ್ಟು. ಮಕ್ಕಳ ಏಜಲ್ಲಿ ನಾವು ಕೂಡ ಹಾಗೆ ಮಾಡಿದ್ದಲ್ವ. ಸೊ ಈಗ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿನೇ ಉಪ್ಪು ಹಾಕ್ಕೊಂಡೆ. ನೀರು ಆಮೇಲೆ ಅಕ್ಕಿ ಕೂಡ ಹಾಕಿದ್ಮೇಲೆ ಒಳ್ಳೆ ಕರೆಕ್ಟಾಗುತ್ತೆ ಹೆಚ್ಚು ಕಡಿಮೆ. ಸೊ ಈಗ ಅದಕ್ಕೆ ಬೇಕಾಗಿರೋದು ಅರಿಶಿನ ಮತ್ತು ಖಾರ ಪುಡಿ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಇದು ಖಾರ ಪುಡಿ ಬಂದುಬಿಟ್ಟು ಚಿಕ್ಕದು ಗುಂಟೂರು ಮೆಣಸಿನ್ಕಾಯಿ ಥರ ಬರುತ್ತೆ, ಅದರದ್ದೇ ಖಾರಕ್ಕೆ ಮಾಡ್ಕೊಳ್ಳೋದು ನಾನು. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಚಿಲ್ಲಿ ಒಂಥರ ಸ್ಪೈಸಿ ಆಗಿಯೂ ಇರುತ್ತೆ, ಫುಡ್ಡು ಕೂಡ ತಿನ್ನುವಾಗ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಮಾಡಿದ್ದೆ ಹೆಸರು ಕಾಳು ಮೊಳಕೆ ಕಟ್ಬಿಟ್ಟು ಅದನ್ನು ಕೂಡ ಪಲಾವ್ ಮಾಡಿದ್ದೆ. ಸೊ ಈಗ ಬದನೆಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡ್ತಾಯಿದ್ದೀನಿ. ಹೇಗಪ್ಪ ಇಂಥವರೆಲ್ಲ ತಿಂತಾರ ಅಂತ ಕೆಲವೊಬ್ರು ಅನ್ಕೋಬೋದು. ಬೇಕಿದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನನಗೆ ತುಂಬ ಇಷ್ಟಪಟ್ಟು ಮಾಡಿರ್ತೀನಿ. ಅದೇ ಥರ ಚೆನ್ನಾಗೂ ಇರುತ್ತೆ ಫುಡ್ಡು ಕೂಡ, ಯಾವುದೇ ರೀತಿ ತೊಂದರೆ ಇರಲ್ಲ. ಆಮೇಲೆ ಟೇಸ್ಟಾಗೂ ಬಂದಿರುತ್ತೆ. ಸೊ ಅದಕ್ಕೆ ಏನೇನು ಹಾಕಬೇಕು, ಟೇಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದರೆ ಎಂಥ ಫುಡ್ ಇದ್ದರೂ ಎಲ್ಲ ಚೆನ್ನಾಗಿ. ಅದು ಒಂದು ಗಾದೆನೇ ಇದೆಯಲ್ಲ, ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂದ್ಬಿಟ್ಟು. ಸೊ ಅದೇ ಥರ. ಸೊ ಅದಿದ್ರೇ ಮಾಡಬೇಕಂತ ಇಲ್ಲ, ಅದಿಲ್ಲ ಅಂದ್ರೂ ಮಾಡೋದನ್ನು ನಾನು ಕಲ್ತಿದ್ದೀನಿ ಈಗ. ಸೊ ಏನಿಲ್ಲ ಅಂದ್ರೂ ಒಳ್ಳೆ ಟೇಸ್ಟಾಗಿ ಮಾಡೋವಂಥ ಅಡುಗೆನ ನಾನೀಗ ಕಲ್ತಿದ್ದೀನಿ. ನಾನು ಹೇಳ್ಕೊಳ್ಳೋದಲ್ಲ, ನನಗೆ ಹೌದು, ನಾನು ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿದ್ದಂಗೆ ನಾನು ತುಂಬ ಚೆನ್ನಾಗಿ ಇತ್ತೀಚೆಗೆ ಅಡುಗೆ ಮಾಡೋದನ್ನು ಕಲ್ತಿದ್ದೀನಿ. ಎಸ್, ಅಫ್ಕೋರ್ಸ್ ನಾನು ಹೇಳ್ತಿದ್ದೀನಿ. ನೋಡಿ, ಪಲಾವ್ಗೆಲ್ಲ ಈ ಥರ ಹಾಕಿಬಿಟ್ಟು ರೈಸ್ಗೂ ಕೂಡ ಹಾಕಿದ್ದೀನಿ. ಈಗ ಚೆನ್ನಾಗಿ ಒಂದೆರಡು ವಿಶಿಲ್ ಕೂಗಿಸ್ಬಿಡೋಣ ಅಂದ್ಬಿಟ್ಟು ನೀರು ಹಾಕಿ, ಎಷ್ಟು ಬೇಕಷ್ಟು ನೀರು ನೋಡಿಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನನ್ನ ಮಗಳದು ಅಲ್ಲಿ ಕೆಲಸ ಏನೇನೋ ನಡೀತಾ ಇದೆ. ಅವ್ರ ಅಪ್ಪ ಮಗಳದ್ದು ಕೆಲಸನೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅವರಿಬ್ಬರು ಏನಾದರೂ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತೀನಿ, ಏನಾದ್ರು ಮಾಡ್ಕೊಳ್ಳಿ. ನನ್ನದು ಕೆಲಸ ಕಿಚನಲ್ಲಿರುತ್ತೆ. ನಮ್ಮ ಮನೆಯವ್ರು ಹೋಗೋಷ್ಟರೊಳಗೆ ನಾನು ಟಿಫನ್ ರೆಡಿ ಮಾಡಿಬಿಟ್ಟು, ಆಮೇಲೆ ಮಧ್ಯಾಹ್ನಕ್ಕೂ ಕೂಡ ಅವರು ರೆಡಿ ಮಾಡಬೇಕು. ಮತ್ತು ಟೈಮ್ ಒಳಗೆ ನನ್ನ ಮಗಳಿಗೂ ತಿನ್ನಿಸ್ಬೇಕು, ನಾನು ಕೂಡ ತಿನ್ನಬೇಕು. ಸೊ ಹಾಗಾಗಿ ಬೇಗ ಮಾಡ್ಕೋತಾ ಇದ್ದೀನಿ ಈಗ. ಸೊ ಈಗ ಕುಕ್ಕರ್ಗೆ ಸ್ವಲ್ಪ ನೀರೆಲ್ಲ ಕರೆಕ್ಟಾಗಿ ನೋಡಿ ಅಳತೆ ಪ್ರಕಾರ. ನನಗೊಂದು ಅಳತೆ ಇದೆ, 1 ಲೋಟಕ್ಕೆ 2 ಲೋಟ ನೀರು, ಆ ಥರ ಎಲ್ಲ ನನಗೆ ಇಡೋಕೆ ಅಷ್ಟೇನು ಗೊತ್ತಾಗಲ್ಲ. ಸೊ ಹಾಗಾಗಿ ನಾನೊಂದು ಕೈಯಲ್ಲಿ ಒಂದು ಅಳತೆ ಇಟ್ಕೊಂಡಿದ್ದೀನಿ. ಸೊ ಅದೇ ಪ್ರಕಾರನೇ ಇಟ್ಕೋತೀನಿ. ಆ ಥರ ಇಟ್ಕೊಂಡಾಗ ಸೊ ಏನು ಹೇಳ್ತಾರೆ, ರೈಸು ಕೂಡ ಚೆನ್ನಾಗಿ ಬಂದಿರುತ್ತೆ. ಸೊ ಈಗ ಟೇಸ್ಟಿಗೆ ಅಂದ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ತೆ, ಆಮೇಲೆ ಮಜ್ಜಿಗೆ ಒಂದು ಸ್ವಲ್ಪ ಉಳಿದಿತ್ತು. ಸೊ ಮಜ್ಜಿಗೆ ಕೂಡ ಹಾಕ್ತೆ ಈಗ. ಸೊ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು, ಟೇಸ್ಟು ಚೆನ್ನಾಗಿರುತ್ತೆ. ಆಲ್ಮೋಸ್ಟು ನನ್ನ ಬ್ಲಾಗಲ್ಲೆಲ್ಲ ನಾನು ಪಲಾವ್ ಮಾಡೋ ಟೈಮಲ್ಲಿ ನಾನು ತೋರಿಸಿರ್ತೇನೆ ನಿಮಗೆ. ಸೊ ನಾನು ಹಾಕಿರ್ತೀನಿ ಮೊಸರನ್ನು. ಸೊ ಈಗ ನೋಡಿ, ರೈಸ್ ಬಾತ್ ರೆಡಿ ಆಯಿತು. ಒಳ್ಳೆ ಚೆನ್ನಾಗಿ ಬೆಂದಿದೆ ನೋಡಿ, ಏನು ಮೆತ್ತಗಾಗಿಲ್ಲ ಅಥವಾ ಗಟ್ಟಿ ಇಲ್ಲ, ಎಷ್ಟಕ್ಕೆ ಬೇಕು ಅಷ್ಟಕ್ಕಿದೆ ಕರೆಕ್ಟಾಗಿ. ಸೊ ನಾನು ನೀರಿನ ಅಳತೆ ಹೇಳಿದ್ನಲ್ಲ, ಅದೇ ಥರನೇ ಮಾಡೋದು. ಸೊ ಈಗ ನೋಡಿ, ಚಿಕ್ಕದಾಗಿ ಒಂದು ತಟ್ಟೆಲಿ ಇಟ್ಬಿಟ್ಟು ನಿಮಗೆ ಕಾಂಬಿನೇಷನ ತೋರಿಸ್ತಾ ಇದ್ದೀನಿ, ರೈಸ್ ಬಾತನ್ನು ಈ ಥರ ಬಂದಿದೆ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಈಗ ತಾನೇ ಸ್ನಾನ ಮುಗಿಸ್ಕೊಂಡ್ಬಂದ್ವಿ. ನನ್ನ ಮಗಳದು ಸ್ನಾನ ಇತ್ತು, ಅವಳು ನೋಡಿ ಟಿ ವಿ ನೋಡ್ಕೊಂಡು ನಿಂತಿದ್ದಾಳೆ ಅಲ್ಲಿ.
ಈಗ ನಾನಿಲ್ಲಿ ಪೂಜೆ ಮಾಡಿದ್ದೀನಿ, ಸೊ ಅದ್ರ ಬಗ್ಗೆನೇ ನಿಮಗೆ ಹೇಳ್ತಾ ಇದ್ದೀನಿ. ಅದು ವಾಯ್ಸ್ ಏನೋ ಬ್ರೇಕ್ ಆಗಿಬಿಡ್ತು, ಹಾಗಾಗಿ ಸರಿ ಬಂದಿಲ್ಲ. ಸೊ ಇಲ್ಲಿ ಗಣೇಶನಿಗೆ ನಾನು ಪೂಜೆ ಮಾಡಿದ್ದೀನಿ, ಆಮೇಲೆ ಲಕ್ಷ್ಮೀ ದೇವಿ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ. ಸೊ ತುಂಬ ನೆಮ್ಮದಿ ಅನಿಸುತ್ತೆ ಮನೇಲಿ ಈ ಥರ ಪೂಜೆ ಪುನಸ್ಕಾರ ನಾವು ಮಾಡ್ತಾ ಇದ್ದಾಗ. ದೇವರಿಗೆ ಒಂದು ಊದುಬತ್ತಿ ದೀಪ ಹಚ್ಬಿಟ್ಟು ಊದುಬತ್ತಿ ಬೆಳಗ್ಗೆ ಹೂವು ಏರಿಸಿ ಇಟ್ಟರೆ ನಮಗೆ ಒಂಥರ ಖುಷಿ ಅಲ್ವಾ. ದೇವರು ನಮಗೆ ಏನು ನಮಗೊಂದು ನೆಮ್ಮದಿ ಕೊಟ್ಟರೆ ಸಾಕು. ಆ ನೆಮ್ಮದಿನ ನಾವು ಈ ಥರ ದೀಪ ಹಚ್ಚಿ ಪೂಜೆ ಮಾಡೋದ್ರಲ್ಲೇ ನಾವು ಕಂಡ್ಕೋತೀವಿ. ತುಂಬಾ ಖುಷಿಯಾಗುತ್ತೆ. ಸೊ ನೀವು ನಾವಿರೋ ಪ್ಲೇಸಲ್ಲಿ ಸ್ವಲ್ಪ ತುಂಬ ಸೌಂಡ್ ಅಂದರೆ ಬೋರ್ವೆಲ್ ಮಾಡಿಸ್ತಾ ಇದ್ದಾರೆ, ಹಾಗಾಗಿ ಅದರೇ ಸೌಂಡು. ಮನೆಗಳು ಜಾಸ್ತಿ ಕಟ್ತಾ ಇದ್ದಾರೆ, ಇದು ಲೇಔಟ್ ಅಲ್ವಾ, ಮನೆಗಳು ತುಂಬ ಕಟ್ತಾರೆ. ಹಾಗಾಗಿ ನನ್ನ ಮಗಳು ವೆಲ್ಕಮ್ ಬ್ಯಾಕ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಮತ್ತೆ ಸಿಗ್ತೀನಿ ಅಂತ ಬನ್ನಿ. ಈಗ ಇವಳಿಗೋದು ಈ ಡ್ರೆಸ್ ಹಾಕು ಅಂತ ಹೇಳ್ತಾ ಇದ್ಲು, ಹಾಕಮ್ಮ ಅಂದ್ಬಿಟ್ಟು. ಸೊ ಹಾಗಾಗಿ ಹಾಕಿದ್ದೆ. ಇಲ್ಲಿ ಫ್ಯಾಷನ್ ಶೋ ಮಾಡ್ತಿದ್ದಾಳೆ ನೋಡಿ ಇವಳು. ಈ ಥರ ನಿಲ್ಲೋದಂತೆ, ಈ ಥರ ಹೋಗೋದಂತೆ. ಇದರಲ್ಲಿ ಇವಳಿಗೆ ಎಷ್ಟು ಇಂಟ್ರೆಸ್ಟ್ ಅಂದರೆ ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಈ ಥರ ಡ್ರೆಸ್ ಹಾಕ್ಕೊಳ್ಳೋದು, ಆಮೇಲೆ ಓದೋದ್ರಲ್ಲೂ ಇದೆ, ಇಲ್ಲ ಅಂತಲ್ಲ, ಓದೋದ್ರಲ್ಲೂ ಒಳ್ಳೆ ಇಂಟ್ರೆಸ್ಟ್ ಕೊಡ್ತಾಳೆ. ಅದರ ತಕ್ಕಂಗೆ ಇದು ಕೂಡ. ಆಮೇಲೆ ಹಣೆಗೆ ಹಚ್ಕೊಳ್ಳೋದಲ್ಲ ಇವಾಗಲೇ. ಆಮೇಲೆ ಡ್ಯಾನ್ಸ್ ಮಾಡೋದಾಗಲಿ, ಆ್ಯಕ್ಷನ್ಗಳು ಇಮ್ಮಿಡಿಯೇಟಾಗಿ ಆವಾಗಲೇ ಕ್ಯಾಪ್ಚರ್ ಮಾಡ್ಕೋತಾಳೆ. ತುಂಬಾ ಖುಷಿಯಾಗುತ್ತೆ ನನ್ನ ಮಗಳು ನೋಡಿ ನನಗೆ. ಅದಾದಮೇಲೆ ಈಗ ಈವ್ನಿಂಗಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈವ್ನಿಂಗಲ್ಲಿ ಬಂದು ದೋಸೆ ಮಾಡ್ತಾಯಿದ್ದೆ. ಸೊ ದೋಸೆ ಬಂದು ಆಲ್ರೆಡಿ ರಾಗಿ ದೋಸೆ, ಆ್ಯಕ್ಚುಲಿ ರಾಗಿ ಮತ್ತು ಗೋಧಿ ಮಿಕ್ಸ್ ಮಾಡಿದ್ದೆ. ಸೊ ಅದು ದೋಸೆ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ. ಜೊತೆಗೆ ತಾನು ತಿನ್ಕೊಂಡು ಅವಳಿಗೂ ಕೂಡ ತಿನ್ನಿಸ್ಕೊ ಅಂತ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ಜುಟ್ಟು ಹಾಕಿದ್ದೀನಿ ನೋಡಿ ಇವತ್ತು, ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾಳೆ. ಸೊ ಅವಳದು ಈ ಥರ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಮನೇಲಿ. ಸೊ ರಾಗಿ ಮತ್ತು ಗೋಧಿ ಮಿಕ್ಸ್ ಮಾಡಿರೋ ದೋಸೆ ನಾನು ಆಲ್ರೆಡಿ ಹಿಟ್ಟು ಬೆಳಗ್ಗೆ ಮಾಡಿದ್ದಿತ್ತು, ಬ್ಯಾಲೆನ್ಸ್ ಇತ್ತು ಸ್ವಲ್ಪ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಇನ್ನೊಂದು ಬ್ಲಾಗ್ ಇದು. ಸೊ ಅವತ್ತು ನಾನು ಬೆಳಗ್ಗೆ ದೋಸೆ ಮಾಡಿದ್ದೆ. ಸೊ ಅದು ಇನ್ನೂ ಬಾಕಿ ಉಳಿದಿತ್ತು ಹಿಟ್ಟು. ಸೊ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಗೋಧಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಈಗ ಅದೇ ದೋಸೆ ಮಾಡೋಣ ಅಂದ್ಬಿಟ್ಟು ಕಾಂಬಿನೇಷನ್ನಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಉಪ್ಪು, ಖಾರ ಮತ್ತು ಜೀರಿಗೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಧನಿಯಾ ಪೌಡ್ರು ಕೂಡ ಹಿಟ್ಟಿಗೆ ಹಾಕ್ಬಿಟ್ಟು ನಾನು ಮಾಡ್ತೀನಿ. ಟೇಸ್ಟಾಗಿ ಚೆನ್ನಾಗಿರುತ್ತೆ, ತಿನ್ನುವಾಗ ಸಖತ್ತಾಗಿರುತ್ತೆ. ಹುಳಿ ಇದ್ದರೆ ಒಂಥರ ಇನ್ನೂ ಸೂಪರ್ ಅನ್ಸ್ಕೋಬೋದು. ಅವಳಿಗೆ ಇಲ್ಲಿ ಒಂದು ದೋಸೆನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿಕೊಡ್ತಾಳೆ. ಆಲ್ರೆಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಟ್ರೆ ಕೈಲಿ ಹಿಡ್ಕೊಂಡು ತಿಂತಾಳೆ ಅಂದ್ಬಿಟ್ಟು ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾ ಅಂದರೆ ಅವಳು ಬರ್ತಾನೆ ಇಲ್ಲ. ನನಗಿಲ್ಲಿ ದೋಸೆಗೆ ಸ್ವಲ್ಪ ಟೈಮ್ ಆಗಿಬಿಡ್ತು, ಸೀದೋಗ್ಬಿಟ್ರೆ ಅಂದ್ಬಿಟ್ಟು ಕರಿತಾ ಇದ್ದೀನಿ. ಸೊ ಕೊನೆಗೆ ಸರಿ ಬರಲಿ ಅವಳಿಗೆ ಕೊಡೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಸೊ ಇವತ್ತು ನಾನು ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಲ್ವ, ನೋಡ್ಬೋದು ನೀವು. ಈ ಥರ ಹೇರ್ ಸ್ಟೈಲ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಸೊ ನಾನು ತುಂಬ ರೇರ್ ಈ ಥರವೆಲ್ಲ ಹಾಕೋದು. ಇವತ್ತೇನೋ ಹಾಕ್ಕೊಂಡಿದ್ದೀನಿ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಮುಖಾಂತರ ನಾನು ವೀಡಿಯೋದಲ್ಲಿ ನೋಡಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಈಗ ನೋಡಿ ದೋಸೆ ಕೂಡ ಫೈನಲಿ ಆಯಿತು. ಸೊ ನೈಟಲ್ಲಿ ನಾವೆಲ್ಲ ದೋಸೆ ಎಲ್ಲ ತಿಂದು ಊಟ ಮಾಡಿ ಮಲಗ್ತೀವಿ. ಸೊ ಇನ್ನೂ ಕೂಡ ನನ್ನ ಬ್ಲಾಗನ್ನು ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ. ನಿಮ್ಮ ಒಂದು ಸಹಕಾರ ನನ್ನ ಮೇಲೆ ಯಾವಾಗಲೂ ಇದೇ ಥರ ಇದ್ದರೆ ನನಗೂ ತುಂಬ ಖುಷಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ದಕ್ಕೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದ. ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.